ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮಧುರ ಕನ್ನಡ ಕಲಿಯೋಣ ಚಾನೆಲ್ಗೆ ಸ್ವಾಗತ. ಇಂದಿನ ತರಗತಿನಲ್ಲಿ 6ನೇ ಗದ್ಯಪಾಠ ಆದಂತಹ ಜನಪದ ಕಲೆಗಳ ವೈಭವ ಈ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡುವ. ಇದೊಂದು ಸಮಿತಿ ರಚನೆಯಾಗಿದೆ ಮಕ್ಕಳೇ. ಮೊದಲಿಗೆ ಪದಗಳ ಅರ್ಥ. ಏಕತಾನತೆ ಅಂದರೆ ಒಂದೇ ರೀತಿಯ. ಕಾಳಗ ಯುದ್ಧ. ಗಿರಕಿ ತಿರುಗು. ಗಿರಕಿ ಅಂದ್ರೇನು? ತಿರುಗು. ಗೊಂಡೇವ ಬಣ್ಣ ಬಣ್ಣದ ದಾರದ ಗೊಂಚಲು. ಚಕ್ರಮಂಡಿ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ. ಚಂಡೆ ಚರ್ಮವಾದ್ಯ. ದೀವಟಿಗೆ ಪಂಜು. ಬಟ್ಟು ವೃತ್ತಾಕಾರದ. ರಾಳ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ. ರಾಳ ಅಂದರೆ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ. ವಾಡಿಕೆ ರೂಢಿ. ವೈಖರಿ ರೀತಿ. ಕಥನ ಕವನ ಹಾಡಿನ ಮೂಲಕ ಹೇಳುವಂತಹ ಕತೆ. ಅದೊಂದು ಸಂದೇಶವನ್ನು ಸಹ ಕೊಡ್ತದೆ ನಮಗೆ. ಅಂತಹ ಒಂದು ಕವನವನ್ನು ಕಥನ ಕವನ ಅಂತ ಹೇಳ್ತೇವೆ. ಕುಬ್ಜೆ ಗೂನು ಬೆನ್ನಿನವಳು. ಉದಾಹರಣೆ ನೋಡಿ, ಮಂತರೆನ ನಾವು ಎಲ್ಲಿ ನೋಡ್ತೇವೆ? ರಾಮಾಯಣದಲ್ಲಿ, ಹೌದಲ್ಲ? ನೆಕ್ಸ್ಟ್ ಗುಣಿ ಡೊಳ್ಳು ಬಾರಿಸುವ ಮರದ ತುಂಡು. ಚಾಪು ವರ್ಚಸ್ಸು. ನೇಪಥ್ಯ ತೆರೆಯ ಹಿಂಭಾಗ. ಮಂತ್ರಮುಗ್ಧ ಪರವಶ. ಮಂತ್ರಮುಗ್ಧ ಅಂದ್ರೇನು? ಪರವಶ. ಹಾಸುಹೊಕ್ಕು ಆವರಿಸು. ಹೊನ್ನಾವಿಗೆ ಅಂದರೆ ಚಿನ್ನದ ಪಾದುಕೆ. ಮಕ್ಕಳೇ, ಈಗ ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ಉತ್ತರ, ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವೆಂದರೆ ಕರಡೆ, ಓಲಗ, ತಾಳ, ಶ್ರುತಿ ಮತ್ತು ಚಮಾಳ. ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಎಂದರೆ ಕರಡೆ, ಓಲಗ, ತಾಳ, ಶ್ರುತಿ ಮತ್ತು ಚಮಾಳ. ಈಗ ಎರಡನೇ ಪ್ರಶ್ನೆ, ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು? ಇದಕ್ಕೆ ಉತ್ತರ, ಕಂಸಾಳೆ ಎಂಬ ಹೆಸರು ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವಾಗಿ ಬಂದಿತು. ಮೂರನೇ ಪ್ರಶ್ನೆ, ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತವಾಗಿದೆ. ನಾಲ್ಕನೇ ಪ್ರಶ್ನೆ, ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ? ಇದಕ್ಕೆ ಉತ್ತರ, ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಪೂರ್ವರಾತ್ರಿಯಲ್ಲಿ ನಡೆಯುತ್ತದೆ. ಐದನೇ ಪ್ರಶ್ನೆ, ಯಕ್ಷಗಾನದ 3 ಶೈಲಿಗಳು ಯಾವುವು? ಉತ್ತರ, ತೆಂಕತಿಟ್ಟು, ಬಡುಗತಿಟ್ಟು ಮತ್ತು ಬಡುಬಡುಗತಿಟ್ಟು. ಇವು ಯಕ್ಷಗಾನದ 3 ಶೈಲಿಗಳು. ಮಕ್ಕಳೇ, ಈಗ ಆಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳೇ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡುವ. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ? ವಿವರಿಸಿ. ಉತ್ತರ, ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ,
ಬಿಚ್ಚುಗತ್ತಿ ಹಾಗೂ ಕಾಲ್ಗೆಜ್ಜೆ ಧರಿಸುತ್ತಾರೆ. ಈಗ ಎರಡನೇ ಪ್ರಶ್ನೆ, ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಏಳಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮೈಕಾರ ಮಾದೇವ, ನಿನ್ನ ಪಾದವೇ ಗತಿ ಕಣಪ್ಪ, ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ದೇವರುಗುಡ್ಡರು ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆಯನ್ನು ವ್ಯಕ್ತಗೊಳಿಸುತ್ತಾರೆ. ಮೂರನೇ ಪ್ರಶ್ನೆ, ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ? ಉತ್ತರ, ಡೊಳ್ಳಿನ ಹಾಡುಗಳ ಕಾರ್ಯಕ್ರಮದಲ್ಲಿ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ. ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆಯನ್ನೇ ಹಾಡಿನ ವಿಷಯವಾಗಿರಿಸಿಕೊಂಡಿರುತ್ತಾರೆ ಮತ್ತು ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ, ಅಂಗಿ ಟೊಪ್ಪಿಗೆ ತೊಟ್ಟು ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರವನ್ನು ಹಿಡಿದಿರುತ್ತಾರೆ. ಹೀಗೆ ಡೊಳ್ಳು ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಈಗ ನಾಲ್ಕನೇ ಪ್ರಶ್ನೆ, ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ? ಉತ್ತರ, ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ಚಂಡೆವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡಗಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರೆ. ವೇಷಭೂಷಣಗಳು ವೈವಿಧ್ಯಮಯವಾಗಿವೆ. ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ಇದರ ವೈಶಿಷ್ಟ್ಯವಾಗಿವೆ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯತೆ ಇದ್ದು ಚಕ್ರಮಂಡಿ ಕುಣಿತವಿರುತ್ತದೆ. ಇದೇ ಇವೆರಡರ ವೈಶಿಷ್ಟ್ಯವಾಗಿದೆ. ಐದನೇ ಪ್ರಶ್ನೆ, ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ? ಇದಕ್ಕೆ ಉತ್ತರ, ಚೌಕಿಯಲ್ಲಿ ನಡೆಯುವ ವಿಶೇಷತೆಗಳೇನೆಂದರೆ ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಆಗಮಿಸುತ್ತಾರೆ. ಪಾತ್ರಧಾರಿಗಳು ಬಣ್ಣ ಹಚ್ಚಿಕೊಳ್ಳುತ್ತಾರೆ. ಇಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ. ನಂತರ ಕೋಡಂಗಿಗಳ ಪ್ರವೇಶ, ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮುಂತಾದ ದೇವತೆಗಳ ಸ್ತುತಿ ನಡೆಯುತ್ತದೆ. ಭಾಗವತರಿಂದ ಸಭಾವಂದನೆ, ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ? ಇದಕ್ಕೆ ಉತ್ತರ, ವೀರಗಾಸೆ ನರ್ತಕನು ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಇಂತಹ ವಿಶೇಷವಾದ ವೇಷಭೂಷಣವನ್ನು ಧರಿಸಿ ಅಹಹ ರುದ್ರ ಅಹಹ ದೇವ ಎಂಬ ಒಡಪಿನೊಂದಿಗೆ ಕುಣಿತವನ್ನು ಪ್ರಾರಂಭಿಸುತ್ತಾನೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ವರ್ಣನೆಯನ್ನು ಹೀಗೆ ಮಾಡುತ್ತಾನೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂತೋ ಎಂದೊಡೆ ಹುಟ್ಟಿದಾಗಲೇ ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ, 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಚಮಾಳ ಹಾಗೂ ಕರಡೆಯ ಬಡಿತ ಇವನ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. 4-5 ಗತಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಬ್ಬರ ನಂತರ ಮತ್ತೊಬ್ಬರು ಒಡಪು ಹೇಳುತ್ತಾರೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರೆತ ಹೆಚ್ಚಾಗುತ್ತದೆ. ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ.
ಹೀಗೆ ವೀರಗಾಸೆಯ ನರ್ತನ ಇರುತ್ತದೆ. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ, ಬೀಸು ಕಂಸಾಳೆಯ ವೈಶಿಷ್ಟ್ಯವನ್ನು ವಿವರಿಸಿ. ಉತ್ತರ: ಬೀಸು ಕಂಸಾಳೆ ದೇವರಗುಡ್ಡರ ವಿಶಿಷ್ಟ ನೃತ್ಯ. ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು. ಇದರಲ್ಲಿ ತಾರ್ಬಟ್ಟು, ತಟ್ಬಟ್ಟು ಮುಂತಾದ ಬಗೆಗಳಿವೆ. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ, ನಮ್ಮ ಮುದ್ದು ಮಾದಯ್ಯನ ಲಿಂಗಬ ಎಂದು ಹಾಡುತ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ತಲೆಯ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರ ಗತಿಯಲ್ಲಿ ನರ್ತಿಸುವ ಭಂಗಿ ಅದ್ಭುತ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲೆತು ನರ್ತಿಸುವುದುಂಟು. ಒಬ್ಬಳೆ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕ. ಮೂರನೇ ಪ್ರಶ್ನೆ, ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಅಂತ ಕೇಳಿದ್ದಾರೆ. ಉತ್ತರ: ಡೊಳ್ಳು ಬಾರಿಸುವ ಕಲಾವಿದರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು. 2 ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತವೆ. ಇದೇ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣವಾಗಿವೆ. ಈಗ 4ನೇ ಪ್ರಶ್ನೆ ನೋಡುವ. ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರ: ಪುರುಷರೇ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ. ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಟ್ಟೊಲಗ ಪ್ರಾರಂಭವಾಗುತ್ತದೆ. ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವರು. ಮಕ್ಕಳೇ, ಈಗ ಈ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇದು, ಅಹಹಾ ರುದ್ರ ಅಹಹಾ ದೇವ. ಉತ್ತರ: ಆಯ್ಕೆ: ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ತಯಾರಿಸಿ ನಿಗದಿಪಡಿಸಿದ ಜನಪದ ಕಲೆಗಳ ವೈಭವ ಎಂಬ ಜಾನಪದ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಇವನ್ನೆಲ್ಲ ಧರಿಸಿ ವೀರಗಾಸೆಯ ನರ್ತನ ಮಾಡುವಾಗ ಕುಣಿತದ ಬಗ್ಗೆ ಹೇಳುವ ಹಾಡಿನ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ನುಡಿಯುತ್ತಾರೆ. ಇದರ ಸ್ವಾರಸ್ಯ ನೋಡಿ. ವೀರಗಾಸೆ ಕುಣಿತವು ಉತ್ಸಾಹದಿಂದ ತುಂಬಿ ರುದ್ರದೇವನನ್ನು ಸಂಬೋಧಿಸಿ ಆವೇಶಭರಿತರಾಗಿ ನುಡಿದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಎರಡನೇ ಪ್ರಶ್ನೆ, ಬಲರೇ ವೀರ ಅಹಹಾ ವೀರ. ಆಯ್ಕೆ: ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ತಯಾರಿಸಿ ನಿಗದಿಪಡಿಸಿದ ಜನಪದ ಕಲೆಗಳ ವೈಭವ ಎಂಬ ಜಾನಪದ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ವೀರಗಾಸೆಯು ಶೈವ ಸಂಪ್ರದಾಯದವರು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರನ ವೇಷಧಾರಿ ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರ ವಿಜಯ ಮುಂತಾದವನ್ನು ಹೇಳುವ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಲರೇ ವೀರ ಅಹಹಾ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸ್ತುತಿ ತಿರುಗುತ್ತಾನೆ. ಕುಣಿತದ ವೇಷಧಾರಿಗೆ ಹುರುಪು ನೀಡುತ್ತಾ ಮೇಲಿನ ವಾಕ್ಯವನ್ನು ಹೇಳುವನು. ಇದರ ಸ್ವಾರಸ್ಯ ನೋಡೋಣ. ವೀರಗಾಸೆ ಸಂಪ್ರದಾಯದಲ್ಲಿ ಒಡಪಿಗೆ ತಕ್ಕಂತೆ ಕಾಕು ಹಾಕುತ್ತಾ ಕುಣಿಯುವವನಿಗೆ ಉತ್ತೇಜಿಸುವ ಮಾತು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ಮೂರನೇ ಪ್ರಶ್ನೆ,
ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ. ಉತ್ತರ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ತಯಾರಿಸಿ ನಿಗದಿಪಡಿಸಿದ ಜನಪದ ಕಲೆಗಳ ವೈಭವ ಎಂಬ ಜಾನಪದ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕಂಸಾಳೆಯ ಗುಡ್ಡರು ಹಿನ್ನೆಲೆ ಗಾಯಕರಾಗಿ ಆ ಸಂದರ್ಭದಲ್ಲಿ ಹಾಡು ಹಾಡುವರು. ಅವರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೊಡ್ಡಿ ಪಡೆಯುವರು. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವರು. ಸ್ವಾರಸ್ಯ: ಕಂಸಾಳೆ ಗುಡ್ಡರು ಹಾಗೂ ಅವರ ತಂಡದವರು ಕಂಸಾಳೆ ಹಾಗೂ ಅವರ ಆರಾಧ್ಯ ದೈವ ಮಲೆಯ ಮಹದೇಶ್ವರನನ್ನು ಕುರಿತು ಅಪಾರ ಶ್ರದ್ಧಾ ಭಕ್ತಿ ಹಾಗೂ ಗೌರವವನ್ನು ಹೊಂದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. 4ನೇ ಪ್ರಶ್ನೆ: ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನೀರೇ. ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ತಯಾರಿಸಿ ನಿಗದಿಪಡಿಸಿದ ಜನಪದ ಕಲೆಗಳ ವೈಭವ ಎಂಬ ಜಾನಪದ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಡೊಳ್ಳಿನ ಹಾಡು ಹಾಡುವ ಸಮಯದಲ್ಲಿ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನೀರೇ ಎನ್ನುವ ಸಾಲಿನಿಂದಲೇ ಪ್ರಾರಂಭವಾಗುತ್ತದೆ. ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆಯಾಗಿದೆ. ಈ ಡೊಳ್ಳಿನ ಹಾಡು ಮೇಲಿನ ಸಾಲಿನಂತೆ ಪ್ರಾರಂಭವಾಗುತ್ತದೆ. ಭರಮದೇವರ ಗುಡಿಯ ಮುಂದೆ ಡೊಳ್ಳು ಬಾರಿಸುತ್ತಾ ಹಾಡನ್ನು ಹೇಳಲಾಗುತ್ತದೆ. ಸ್ವಾರಸ್ಯ: ಡೊಳ್ಳು ಕುಣಿತದಲ್ಲಿ ಭಕ್ತರು ದೈವಭಕ್ತಿ ಗೀತೆಗಳನ್ನು ಹಿಂದಿನಿಂದಲೂ ಹಾಡಿ ತಮ್ಮ ಭಕ್ತಿ ಭಾವನೆಗಳನ್ನು ದೇವರಲ್ಲಿ ಹಾಗೂ ಗುರು ಹಿರಿಯರಲ್ಲಿ ಸಮರ್ಪಿಸಿ ಸ್ತುತಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಉಮೇನ್ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ 4 ಸಂಭಾವ್ಯ ಉತ್ತರಗಳನ್ನು ನೀಡಿದೆ. ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ನಿಮಗೆ ಪ್ರತಿ ಪ್ರಶ್ನೆಗೂ 4 ಉತ್ತರಗಳನ್ನು ಅವ್ರು ನೀಡಿದ್ದಾರೆ. ಇದರಲ್ಲಿ ಸೂಕ್ತ ಉತ್ತರ ಯಾವುದು ಅಂತ ನೀವು ಆಯ್ಕೆ ಮಾಡಿ ಬರೀಬೇಕಾಗಿ ಬರ್ತದೆ. ಮೊದಲನೇ ಪ್ರಶ್ನೆ: ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಆಯ್ಕೆ ನೋಡುವ: ಶೈವ, ವೈಷ್ಣವ, ಬೀರೇಶ್ವರ, ಶ್ರೀ ವೈಷ್ಣವ. ಇದಕ್ಕೆ ಸರಿಯಾದ ಉತ್ತರ ಶೈವ. ಇದು ಶೈವ ಸಂಪ್ರದಾಯಕ್ಕೆ ಸೇರಿದಂತಹ ನೃತ್ಯ. 2ನೇ ಪ್ರಶ್ನೆ: ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನು ಸ್ಮರಿಸುತ್ತಾರೆ. ಆಯ್ಕೆನಲ್ಲಿ ಬೈರೇಶ್ವರ, ಮಹದೇಶ್ವರ, ನಂಜುಂಡೇಶ್ವರ, ವೈದೇಶ್ವರ. ಸರಿಯಾದ ಆಯ್ಕೆ ಮಹದೇಶ್ವರ. ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಮಹದೇಶ್ವರ ದೇವರನ್ನು ಸ್ಮರಿಸುತ್ತಾರೆ. ಈಗ 3ನೇ ಪ್ರಶ್ನೆ: ಡೊಳ್ಳು ಕುಣಿತದ ಕಲಾವಿದರು ಹಾಡುವ ಬೀರೇಶ್ವರ ದೇವರ ಹಾಡು ಡ್ಯಾಶ್ ಉದಾಹರಣೆ. ಆಯ್ಕೆ ನೋಡೋಣ: ಭಕ್ತಿಗೀತೆ, ಭಾವಗೀತೆ, ಕಾವ್ಯಗೀತೆ, ಜನಪದ ಗೀತೆ. ಸರಿಯಾದ ಆಯ್ಕೆ ಕಾವ್ಯಗೀತೆ. ಡೊಳ್ಳು ಕುಣಿತದ ಕಲಾವಿದರು ಹಾಡುವ ಬೀರೇಶ್ವರ ದೇವರ ಹಾಡು ಕಾವ್ಯಗೀತೆಗೆ ಉದಾಹರಣೆ. 4ನೇ ಪ್ರಶ್ನೆ: ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವೇದಿಕೆ, ತೆರೆ, ಸಭಾಮಂಟಪ ಅಥವಾ ಚೌಕಿ. ಇದಕ್ಕೆ ಸರಿ ಉತ್ತರ ಚೌಕಿ. ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಚೌಕಿ ಎಂದು ಕರೆಯುತ್ತಾರೆ. ಈಗ ಉಮೇನ್ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಬಾ ಪಟ್ಟಿಯಲ್ಲಿ ಸರಿಯಾದ ಉತ್ತರವನ್ನು ನಾವು ಹೊಂದಿಸಿ ಬರೆಯೋಣ. ಮೊದಲನೇದು ವೀರಭದ್ರ, ಒಡಪು, ಕಂಸಾಳೆ, ಕಾಂಸತಾಲ್ಯ, ಡೊಳ್ಳು, ಚರ್ಮವಾದ್ಯ, ಯಕ್ಷಗಾನ, ಭಾಗವತ, ಮಹದೇಶ್ವರ, ಮಹಾಕಾವ್ಯ. ಮಕ್ಕಳೇ, ಈಗ ಭಾಷಾ ಚಟುವಟಿಕೆ. ಮೊದಲನೇ ಪ್ರಶ್ನೆ: ಕ್ರಿಯಾಪದ ಎಂದರೇನು ಅಂತ ಕೇಳಿದರೆ ಇದಕ್ಕೆ ಉತ್ತರ: ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾಪದ. ಹೆಸರೇ ಸೂಚಿಸುವ ಹಾಗೆ
ಕ್ರಿಯೆಯನ್ನು ಅಥವಾ ಕೆಲಸವನ್ನು ಸೂಚಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಪರಿಪೂರ್ಣಗೊಂಡ ಕ್ರಿಯೆ ಅರ್ಥವನ್ನು ಕೊಡುವ ಪದವನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆ, ರಾಮನು ಪಾಠವನ್ನು ಓದಿದನು. ಇಲ್ಲಿ ಕ್ರಿಯೆ ಯಾವುದು? ಓದಿದನು ಅನ್ನುವುದು ಕ್ರಿಯೆ ಪದ ಆಗುತ್ತದೆ. ಹಾಗೆ ರಾಮನು ಕರ್ತೃ ಆಗ್ತಾನೆ ಮತ್ತು ಪಾಠವನ್ನು ಅದು ಕರ್ಮಪದ ಆಗುತ್ತೆ. ಈಗ ಎರಡನೇ ಪ್ರಶ್ನೆ, ಕ್ರಿಯಾ ಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಪ್ರತ್ಯಯವನ್ನು ಹೊಂದದೇ ಇರುವ ಕ್ರಿಯಾರ್ಥವನ್ನು ಸೂಚಿಸುವ ಪದವೇ ಕ್ರಿಯಾ ಪ್ರಕೃತಿ. ಉದಾಹರಣೆ, ರಾಮನು ಗಿಡವನ್ನು ನೆಟ್ಟಿದನು. ಇಲ್ಲಿ ರಾಮನು ಕರ್ತೃ, ಗಿಡವನ್ನು ಕರ್ಮಪದ, ನೆಟ್ಟಿದನು ಅನ್ನುವುದು ಕ್ರಿಯಾಪದ ಅಥವಾ ಕ್ರಿಯಾ ಪ್ರಕೃತಿ ಆಗುತ್ತದೆ. ಈಗ ಮಕ್ಕಳೇ, ಮೂರನೇ ಪ್ರಶ್ನೆ, ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿದರೆ ಉತ್ತರ, ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು. ಉದಾಹರಣೆ, ವಿದ್ಯಾರ್ಥಿಗಳು ಆಟವನ್ನು ಆಡಿದರು. ಮಕ್ಕಳೇ, ಧಾತು ಅಂದರೆ ಏನು? ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದ ಆಡಿದನು, ಮಾಡಿದನು, ಹಾಡಿದನು ಹೀಗೆ ಬರ್ತಾ ಉಂಟು. ಸೊ ಧಾತು ಇಲ್ಲಿ ಆಡು, ಮಾಡು, ಹಾಡು ಹೀಗೆ ಬರುತ್ತೆ. ಸೊ ಇಲ್ಲಿ ಸಕರ್ಮಕ ಧಾತು ಅನ್ನು ಕೇಳಿದರೆ ಸಕರ್ಮಕ ಧಾತುವಲ್ಲಿ ಇಂಪಾರ್ಟೆಂಟಾಗಿ ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು. ಕರ್ಮಪದವನ್ನು ಬಯಸುತ್ತದೆ. ವಿದ್ಯಾರ್ಥಿಗಳು ಆಟವನ್ನು ಆಡಿದರು. ಸೊ ಇಲ್ಲಿ ಆಟವನ್ನು ಅನ್ನುವುದು ಕರ್ಮಪದ ಇರಲೇಬೇಕಾಗುತ್ತದೆ. ಈಗ ಮುಂದಿನ ಪ್ರಶ್ನೆ, ಅಕರ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ ಅಂತ ಕೇಳಿದ್ದಾರೆ. ಅಕರ್ಮಕ ಧಾತುಗಳಲ್ಲಿ ನಾವು ಕರ್ಮಪದವನ್ನು ಬಯಸೋದಿಲ್ಲ. ಹಾಗಾಗಿ ಬರೀ ಕರ್ತೃ ಮತ್ತು ಕ್ರಿಯಾಪದ ಅಷ್ಟೇ ಇರುತ್ತದೆ. ಉದಾಹರಣೆ ನೋಡಿ, ಕರುವು ಓಡಿತು. ಕರುವು ಕರ್ತೃ, ಓಡಿತು ಕ್ರಿಯಾಪದ. ಇಲ್ಲಿ ಕರ್ಮಪದದ ಅಗತ್ಯ ಇರುವುದಿಲ್ಲ. ಮುಂದಿನ ಉದಾಹರಣೆ, ಕೂಸು ಮಲಗಿತು, ವೈದ್ಯನು ಬದುಕಿದನು, ಬಂಗಾರವು ಹೊಳೆಯುತ್ತಿದೆ, ಎಮ್ಮೆಯು ಸತ್ತಿತು. ಇಲ್ಲಿ ಎಲ್ಲ ಉದಾಹರಣೆಗಳಲ್ಲೂ ಸಹ ನಾವು ನೋಡಬಹುದು ಕರ್ತೃ ಮತ್ತು ಕ್ರಿಯಾಪದಗಳೇ ಉಂಟು. ಕರ್ಮಪದವೂ ಇಲ್ಲ, ಅದರ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಮಕ್ಕಳೇ, ಈಗ ನೆಕ್ಸ್ಟ್ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ 4 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ನೋಡೋಣ. ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು, ಗಾಳಿಯು ಬೀಸುತ್ತಿದೆ, ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು, ರೈತನು ಹೊಲವನ್ನು ಉಳುತ್ತಾನೆ. ಮಕ್ಕಳೇ, ಈ ಕೊಟ್ಟಿರ್ತಕ್ಕಂತಹ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಹೇಗೆ ಗುರುತಿಸುವುದು ನಾವು ಅಂತಂದರೆ, ಸಕರ್ಮಕ ಧಾತುಗಳಲ್ಲಿ ಕರ್ಮಪದದ ಅವಶ್ಯಕತೆ ಇರುತ್ತದೆ ಹಾಗೂ ಅಕರ್ಮಕ ಧಾತುಗಳಲ್ಲಿ ಕರ್ಮಪದದ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಸಕರ್ಮಕ ಧಾತುಗಳು ಯಾವುದಾಗುತ್ತದೆ? ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು, ರೈತನು ಹೊಲವನ್ನು ಉಳುತ್ತಾನೆ. ಅಕರ್ಮಕ ಧಾತುಗಳನ್ನು ನೋಡೋದಾದರೆ, ಗಾಳಿಯು ಬೀಸುತ್ತಿದೆ, ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು. ಮಕ್ಕಳೇ, ಈಗ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ. ಮೊದಲನೇದು ಸಾವಯವ ಕೃಷಿ. ಇದಕ್ಕೆ ಉತ್ತರ, ಮಾನವನ ನಾಗರಿಕತೆಯ ವಿಕಾಸದಲ್ಲಿ ಕೃಷಿಯ ಪಾತ್ರ ಬಹಳ ದೊಡ್ಡದು. ಕೃಷಿಯನ್ನು ಆವಿಷ್ಕರಿಸುವ ಮೊದಲು ಮನುಷ್ಯ ಬೇಟೆಗಾರನಾಗಿ ಬಾಳುತ್ತಿದ್ದ. ಕಾಡಿನಲ್ಲಿ ದೊರೆಯುವ ಗೆಡ್ಡೆ ಗೆಣಸುಗಳನ್ನು ಆಯ್ದು ತಿಂದು ಜೀವನ ನಡೆಸುತ್ತಿದ್ದ. ಆದರೆ ಕೃಷಿಯ ಆವಿಷ್ಕಾರವು ಒಂದೆಡೆ ನೆಲೆ ನಿಂತು ಬಾಳಲು, ಸಮುದಾಯವನ್ನು ಸಂಸ್ಕೃತಿಯನ್ನು ರೂಪಿಸಿಕೊಳ್ಳಲು, ಪಶುಪಾಲನೆಯನ್ನು ವ್ಯವಸ್ಥಿತಗೊಳಿಸಲು, ತಂತ್ರಜ್ಞಾನವನ್ನು ಕಂಡುಕೊಳ್ಳಲು ಎಲ್ಲದಕ್ಕೂ ಕಾರಣವಾಯಿತು. ಸಾವಯವ ಕೃಷಿಯು ಪರ್ಯಾಯ ಕೃಷಿಯ ಪದ್ಧತಿಯಾಗಿದೆ. ಇದು ಜೈವಿಕ ಗೊಬ್ಬರಗಳಾದ ಕಾಂಪೋಸ್ಟ್ ಗೊಬ್ಬರ, ಹಸಿರು ಗೊಬ್ಬರ, ಪ್ರಾಣಿಗಳ ತ್ಯಾಜ್ಯ, ಜೈವಿಕ ಸಂಯುಕ್ತಗಳ ಬಳಕೆ, ಕೊಳೆಯಿಸುವಿಕೆ ಮೊದಲಾದವುಗಳನ್ನು ಬಳಸಿ ಕೃಷಿಯನ್ನು ನಡೆಸುವ ಪರಿಕಲ್ಪನೆಯನ್ನು ಹೊಂದಿದೆ. ಸಾವಯವ ಚಳುವಳಿಯು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವುದಕ್ಕಾಗಿ ಪ್ರತಿಪಾದನೆ ನಡೆಸುವ ಜಾಗತಿಕ ಮಟ್ಟದ ಸಂಘಟನೆಗಳು ಮತ್ತು
ವ್ಯಕ್ತಿಗಳ ಎಲ್ಲ ರೀತಿಯ ಪ್ರಯತ್ನಗಳನ್ನು ಸೂಚಿಸುತ್ತದೆ. ಈ ಚಳುವಳಿಯು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಪರಿಕಲ್ಪನೆ ಹುಟ್ಟಿಕೊಂಡ 1840ರ ಸುಮಾರಿನಲ್ಲಿ ಹುಟ್ಟಿಕೊಂಡಿತು. ಸಾವಯವ ಕೃಷಿಯು ಮಣ್ಣು, ಪರಿಸರ ಮತ್ತು ಮನುಷ್ಯನ ಆರೋಗ್ಯವನ್ನು ಸಂರಕ್ಷಿಸುತ್ತದೆ. ಅದು ಪರಿಸರ ಪ್ರಕೃತಿಯೊಂದಿಗೆ ಸಾಗುತ್ತಾ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಅದು ಸ್ಥಳೀಯ ಸ್ಥಿತಿಗತಿಗಳಿಗೆ ತಕ್ಕಂತೆ ಒಳಗಿನಿಂದಲೇ ಬೆಳೆಯುತ್ತಾ ಇದೆಯೇ ಹೊರತು ಹೊರಗಿನಿಂದ ತಂತು ತುಂಬಿಸಿ ದುಷ್ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ. ಸಾವಯವ ಕೃಷಿಯು ಪರಂಪರೆ, ಆವಿಷ್ಕಾರ ಮತ್ತು ವೈಜ್ಞಾನಿಕತೆಯನ್ನು ಒಟ್ಟುಗೂಡಿಸಿ ಅದರೊಂದಿಗೆ ತೊಡಗಿಕೊಂಡ ಎಲ್ಲರಿಗೂ ಗುಣಮಟ್ಟದ ಜೀವನವನ್ನು ಹಂಚುತ್ತದೆ. ಈಗ ಎರಡನೇ ಪ್ರಶ್ನೆ ನೋಡುವ. ಮಳೆ ನೀರು ಕೊಯ್ಲು. ಉತ್ತರ: ಭಾರತವು ಕೃಷಿ ಪ್ರಧಾನವಾದಂತಹ ದೇಶ. ಇಲ್ಲಿನ ಜನರು ಬಹುತೇಕವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಭಾರತದ ಕೃಷಿಗೆ ಪ್ರಾಚೀನ ಕಾಲದಿಂದಲೂ ಮಳೆಯೇ ಜೀವನಾಡಿಯಾಗಿದೆ. ಇತ್ತೀಚೆಗೆ ನೀರಾವರಿಯಲ್ಲಿ ಗಣನೀಯ ಬದಲಾವಣೆಯೂ ಆಗಿದ್ದು, ಇದು ಕಾಲುವೆಗಳ ನೀರಿನಿಂದ ಒಂದರ್ಧ ಪ್ರಮಾಣದಲ್ಲಿ ಸಾಗಿದರೆ ಕೊಳವೆ ಬಾವಿ ಹಾಗೂ ಬಾವಿಗಳಿಂದ ಇನ್ನರ್ಧ ಪ್ರಮಾಣ ಸಾಗಿದೆ. ಆದರೆ ಮಳೆಗಾಲವು ಒಂದು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಇದಕ್ಕೆ ಮಾನವನ ದುರಾಸೆ ಮತ್ತು ಸ್ವಾರ್ಥಗಳೇ ಕಾರಣ. ಅಡವಿಯನ್ನು ಕಡಿದು ವೃಕ್ಷ ಸಂಪತ್ತನ್ನು ಕಡಿಮೆಗೊಳಿಸುತ್ತಿರುವುದೇ ಮಳೆಯ ಪ್ರಮಾಣವು ಕಡಿಮೆಯಾಗಿರುವುದಕ್ಕೆ ಮುಖ್ಯ ಕಾರಣ. ಆದ್ದರಿಂದ ಮಳೆ ನೀರಿನ ಕೊಯ್ಲು ಬಹಳ ಅವಶ್ಯಕವಾಗಿದೆ. ಇದು ನಾವು ಮಾಡಲೇಬೇಕಾಗಿದೆ. ಇಂದು ಎಲ್ಲ ಕಡೆಗೂ ಭವ್ಯವಾದ ಕಾಂಕ್ರೀಟ್ ಕಟ್ಟಡಗಳನ್ನು ತಲೆ ಎತ್ತುತ್ತಿವೆ. ಇದನ್ನು ಕಾಂಕ್ರೀಟ್ ಕಾಡು ಎಂದು ಕರೆದರೆ ತಪ್ಪಾಗಲಿಕ್ಕಿಲ್ಲ. ಮಳೆ ಆದಾಗ ಈ ಕಟ್ಟಡಗಳ ಮುಖಾಂತರ ಹರಿದು ವ್ಯರ್ಥವಾಗಿ ಪೋಲಾಗುತ್ತಿರುವ ನೀರನ್ನು ಬಾವಿಗಳಿಗೋ ಕೊಳವೆ ಬಾವಿಗಳಿಗೋ ಉಪಯೋಗಿಸಿಕೊಂಡರೆ ಮಳೆ ನೀರಿನ ಸದುಪಯೋಗವಾಗುತ್ತದೆ. ಇತ್ತೀಚೆಗೆ ಕೃಷಿ ಹೊಂಡಗಳ ನಿರ್ಮಾಣ ಭರದಿಂದ ಸಾಗುತ್ತಿರುವುದನ್ನು ನಾವು ಕಾಣುತ್ತೇವೆ. ಭೂಮಿಯ ಇಳಿಜಾರು ಪ್ರದೇಶಗಳಲ್ಲಿ ಕೆರೆಗಳನ್ನು ನಿರ್ಮಿಸಿ ಅದರಲ್ಲಿ ಮಳೆ ನೀರನ್ನು ಸಂಗ್ರಹಿಸುವುದು. ಮಳೆಯ ಪ್ರಮಾಣ ಕಡಿಮೆ ಅನ್ನಿಸಿದಾಗ ಈ ನೀರನ್ನು ಪಂಪ್ಗಳ ಮೂಲಕ ಕೃಷಿಗೆ ಉಪಯೋಗಿಸಿ ಬೆಳೆಯನ್ನು ತೆಗೆಯುವುದು. ನಮ್ಮ ಮನೆಗಳ ಬೋರ್ಗಳು, ಬಾವಿಗಳು ಇನ್ನೂ ಸಶಕ್ತಗೊಳ್ಳಬೇಕಾದರೆ ಮಳೆ ನೀರಿನ ಕೊಯ್ಲು ಅತ್ಯವಶ್ಯಕವಾಗಿದೆ. ಸೊ ಮಕ್ಕಳೇ, ಇಲ್ಲಿಗೆ ಜನಪದ ಕಲೆಗಳ ವೈಭವ ಗದ್ಯಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.